ಕೊರಟಗೆರೆ ತಾಲೂಕಿನ ಕಸಬಾ ಹೋಬಳಿಯ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ತಣ್ಣೇನಹಳ್ಳಿ ಗ್ರಾಮದ ಬಿಜೆಪಿ ಕಾರ್ಯಕರ್ತ ಗೋವಿಂದ ರೆಡ್ಡಿ ಎನ್ನುವವರ ಜಮೀನಿನಲ್ಲಿ ಅನಾಮಿಕರು ವಾಮಾಚಾರ ಮಾಡಿಸಿದ ಘಟನೆ ನಡೆದಿದೆ. ಜಮೀನಿನ ಮಾಲೀಕ ಗೋವಿಂದ ರೆಡ್ಡಿ ಮಾತನಾಡಿ, ನಾನು ನನ್ನ ಸಂಸಾರ ಸುಖಕರವಾಗಿದ್ದೇವೆ. ಆ ಏಳಿಗೆಯನ್ನು ಸಹಿಸದೆ ನನ್ನ ಕುಟುಂಬದವರನ್ನು ಸರ್ವನಾಶ ಮಾಡಲೆಂದೇ ನನ್ನ ಜಮೀನನ್ನು ಕಬಳಿಸಲು ಕೆಲವು ದುಷ್ಕರ್ಮಿಗಳು ಈ ರೀತಿ ವಾಮಾಚಾರ ಮಾಡಿಸುತ್ತಿದ್ದಾರೆ. ಇದನ್ನೆಲ್ಲ ಬಿಟ್ಟು ನೇರವಾಗಿ ಬಂದು ನನ್ನ ಜೊತೆ ಮಾತನಾಡಲಿ, ಏನು ಬೇಕು ನನ್ನ ಕೇಳಲಿ. ಅದನ್ನು ಬಿಟ್ಟು ಈ ರೀತಿ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಬಾರದು. ಯಾರು ಮಾಡಿಸಿದ್ದಾರೆ ಎಂದು ಕೆಲವರ ಮೇಲೆ ಅನುಮಾನವೂ ಕೂಡ ನನಗೆ ಇದೆ. ಅಂಥವರ ವಿರುದ್ಧ ನಾಳೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸುತ್ತೇನೆ. ನನ್ನ ಕುಟುಂಬಕ್ಕೆ ಆಗಲಿ ನನಗೆ ಆಗಲಿ ಏನಾದರೂ ಹೆಚ್ಚು ಕಮ್ಮಿ ಆದಲ್ಲಿ ನೇರವಾಗಿ ಅವರೇ ಹೊಣೆಗಾರರು ಆಗುತ್ತಾರೆ ಎಂದು ತಿಳಿಸಿದರು. ಎಲ್ಲ ನೋಡಿದ ಮೇಲೆ ನನಗೆ ನನ್ನ ಜೀವದ ಬೆದರಿಕೆ ಇರುವುದರಿಂದ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಹ ಕಂಪ್ಲೇಂಟ್ ಕೊಡ್ತೀನಿ, ಇದನ್ನು ಮಾಹಿತಿ ಅವ್ರಿಗೆ ತಿಳಿಸ್ತೀನಿ ಅಂತ ಹೇಳಿ ಈ ಮುಖಾಂತರ ಹೇಳ್ತಾ ಇದ್ದೀನಿ. ಈ ರೀತಿ ಇಲ್ಲಿ ಬಂದು ಇದೆಲ್ಲ ಮಾಡಬೇಕಾದ್ರೆ ಕೋರ್ಟಲ್ಲಿದ್ದರೆ ಕೋರ್ಟಲ್ಲಿ ಏನು ತೀರ್ಮಾನ ಆಗುತ್ತೋ ಅದಕ್ಕೆ ನಾನು ಬದ್ಧವಾಗಿದ್ದೀನಿ. ನಾನು ಕೋರ್ಟಿಗೆ ಯಾವತ್ತೂ ನಾನು ಮನ್ನಣೆ ಕೊಡೋನು. ಅವರು ಕೋರ್ಟಲ್ಲಿ ಏನೋ ಅವ್ರು ಸೋಲು ಕಂಡೈತೆ ನಂಗೆ ಗೊತ್ತಿಲ್ಲ. ಈ ಥರ ವಾಮಾಚಾರ ಎಲ್ಲ ಮಾಡಿ ನನ್ನ ಫ್ಯಾಮಿಲಿ ನಡೆ ಏನೋ ಹೆಚ್ಚು ಕಮ್ಮಿ ಇದೆ, ನಾನು ಯಾರು ಹೊಣೆ, ಆದ್ದರಿಂದ ನನಗೆ ಸೂಕ್ತ ಎದುರು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಪೊಲೀಸ್ ಸ್ಟೇಷನ್ಗೆ ನಾನು ಈ ಮುಖಾಂತರ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾಳೆ ಕಂಪ್ಲೇಂಟ್ ಕೊಡ್ತೀರಾ? ನಾಳೆ ಕೊಡ್ತಾ ಇದ್ದೀನಿ. ತಮ್ಮ ಹೆಸರು? ಗೋವಿಂದ ರೆಡ್ಡಿ ಅಂತ. ಯಾವ ಊರು? ತಣ್ಣೇನಹಳ್ಳಿ. ಈ ಜಮೀನು ಓನರ್ ನೀವೇ? ನಮ್ಮ ಮಿಸ್ಸಸ್ ಹತ್ರ ಜಮೀನು ಇರೋದು. ಸರ್ವೆ ನಂಬರ್ ಇದು 60/1. ಯಾವ ಗ್ರಾಮ ಬರುತ್ತೆ? ತಣ್ಣೇನಹಳ್ಳಿ ಗ್ರಾಮ, ಕೋಳಲ ಹೋಬಳಿ ಇದಕ್ಕೆ ತಣ್ಣೇನಹಳ್ಳಿ ಗ್ರಾಮ ಬರುತ್ತೆ. ಓಕೆ. ಪಕ್ಕದ ಜಮೀನಿನ ಮಾಲೀಕ ಮಾತನಾಡಿ, ಸಂಜೆ ಸುಮಾರು 4 ಗಂಟೆಗೆ ಯಾರೋ ಇಬ್ಬರು ಕಾರಿನಲ್ಲಿ ಬಂದರು. ಕೈಯಲ್ಲಿ ಏನೋ ಹಿಡಿದು ತಂದರು. ನಾನು ಅಲ್ಲಿಂದ ಬಂದು ಏನು ಮಾಡುತ್ತಿದ್ದೀರಿ ಎಂದು ಕೇಳಿದಾಗ, ಈ ಜಮೀನು ನಮ್ಮಂತೆ ಆಗಲಿ ಎಂದು ವಾಮಾಚಾರ ಮಾಡಿಸಿದ್ದೇವೆ, ಅದನ್ನು ಇಲ್ಲಿ ಇಡುತ್ತಿದ್ದೇವೆ, ನೀನು ಯಾರಿಗಾದರೂ ಹೇಳಬೇಡ ಎಂದು ಅಲ್ಲಿಂದ ಹೊರಟು ಹೋದರು. ನಾನು ತಕ್ಷಣ ಜಮೀನಿನ ಮಾಲೀಕರಿಗೆ ತಿಳಿಸಿದೆ. ಅವರು ಬಂದು ಅದನ್ನು ಗಮನಿಸಿ ಅವರ ಕುಟುಂಬದ ಹಿರಿಯರನ್ನು ಕೇಳಿ ಅವರ ಮಾರ್ಗದರ್ಶನದಂತೆ ಅದನ್ನು ಸುಟ್ಟು ಹಾಕಿದ್ದೇವೆ ಎಂದು ತಿಳಿಸಿದ್ರು. ವರದಿ ಮಂಜುಸ್ವಾಮಿ ಕೊರಟಗೆರೆ. ಶಿವಣ್ಣ ಅಂತ. ನಾನಿಲ್ಲಿ ದನ ಬಿಟ್ಕೊಂಡು ಕೂತ್ಕೊಂಡಿದ್ದೆ. ರೋಡಾಗ ಕಾರ್ ನಿಲ್ಲಿಸಿ ಒಬ್ಬ ಹುಡುಗ ಒಬ್ಬ ಹುಡುಗಿ ಬಂದು ಆ ಕಟ್ಟೆ ಕಡಿಕೆ ನೋಡ್ಕೊಂಡು ಬರ್ತಿದ್ರು. ನಾನು ನೋಡಿಬಿಟ್ಟು ನೇರವಾಗಿ ಹಿಂಗೆ ಬಂದರು. ಹಿಂಗೆ ಕೆಳಗೆ ಹೋಗಿ ಅಲ್ಲೊಂದು ಕಡ್ಡಿ ತಗೊಂಡು ದೊಗದು ಈ ಪೈಪಿನ ಏನೋ ಇಕ್ತಿದ್ರು. ಏನಾದ್ರು ಇಕ್ಕೋದು ಅಂದರೆ, ಈ ಜಮೀನು ನಾವೇ ತಗೊಂಡಿದ್ದೀವಿ, ಗೋವಿಂದ ರೆಡ್ಡಿನ ನಾವೆಲ್ಲ ಮಾತಾಡಿದ್ದೀವಿ ಅದನ್ನ ಅಂತ ಹೇಳಿ ಅಲ್ಲಿ ಇಕ್ಬಿಟ್ಟು ಹೋದ್ರು, ನಮ್ಮಂತೆ ಆಗಲಿ ಅಂತ. ಸರಿಗೆ ಏನು ಇಕ್ತಿದ್ರ ಅಂತ ನೀವು ಕೇಳಿಲ್ಲ ಅವ್ರನ್ನ? ನಾನು ಕೇಳಿ ಏನು ಅಂದರೆ ನಾವು ಅದೇನೋ ಇದು ಮಾಡಿಸ್ಕೊಂಡು ನಿಂತಿದ್ದೀವಿ, ನಮ್ಮಂತೆ ಆಗಲಿ ಅಂತ ಹೇಳಿ. ನಿಮ್ಮ ಹೆಸರೇನು? ನಮ್ಮ ಹೆಸರು ಶಿವಣ್ಣ. ನಿಮ್ಮ ಹೆಸರು ಇದೇ ಊರಿನವ್ರೇನಾ? ಇದೇ ಊರೇ. ಏನಾಗಬೇಕು ಇವರು ಜಮೀನವ್ರು? ನೀವು? ನಾವು ಇವರು ಅಣ್ಣ ತಮ್ಮಗಳು.